ತುಳು ಚಲನಚಿತ್ರರಂಗದ ಇತಿಹಾಸದಲ್ಲೇ ದಾಖಲೆಯನ್ನ ನಿರ್ಮಿಸಿದ ಚಿತ್ರ ಅಂದ್ರೆ ಅದು ಗಿರ್ಗಿಟ್. ಕರಾವಳಿ, ಕರ್ನಾಟಕ, ಹೊರ ರಾಜ್ಯಗಳು ಸೇರಿದಂತೆ 15 ದೇಶಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿತೆರೆಯಲ್ಲಿ ಮಿಂಚಿದ ತುಳು ಸಿನಿಮಾ ಅಂದ್ರೆ ಅದು ಗಿರ್ಗಿಟ್. ರೂಪೇಶ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದ ಗಿರ್ಗಿಟ್ ಸಖತ್ತಾಗಿ ತಿರುಗ್ತಾ ಇದೆ. ಭರ್ಜರಿ ರನ್ನಿಂಗ್ ಕಾಣ್ತಾ ಇರೋ ಗಿರ್ಗಿಟ್ನ 150ನೇ ದಿನಗಳ ವಿಜಯೋತ್ಸವ ಮಂಗಳೂರಿನ ಪುರಭವನದಲ್ಲಿ ಗ್ರ್ಯಾಂಡ್ ಆಗಿ ನಡೆದಿದೆ. ಮೀನಿಂಗ್ಫುಲ್ ಆಗಿ ನಡೆದ ಕಾರ್ಯಕ್ರಮದ ಒಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. ತುಳು ಚಲನಚಿತ್ರ ರಂಗದಲ್ಲಿ ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಗಿರ್ಗಿಟ್ ಸಿನಿಮಾದ ಬಗ್ಗೆ ಹೆಚ್ಚೇನೂ ಹೇಳಬೇಕಾಗಿಲ್ಲ. ಕರಾವಳಿ, ಕರ್ನಾಟಕ, ಹೊರ ರಾಜ್ಯಗಳು ಅಷ್ಟೇ ಯಾಕೆ ಅನೇಕ ದೇಶಗಳಲ್ಲೂ ತೆರೆ ಕಂಡು ಹೌಸ್ಫುಲ್ ಪ್ರದರ್ಶನಗಳನ್ನು ಗಿರ್ಗಿಟ್ ಕಂಡಿದೆ. ಮಾತ್ರವಲ್ಲ, ಅನೇಕ ದಾಖಲೆಗಳನ್ನು ಕೂಡ ತನ್ನ ಹೆಸರಿಗೆ ಬರೆಸಿಕೊಂಡಿದೆ. ಈಗಾಗಲೇ 150 ದಿನಗಳನ್ನು ಪೂರೈಸಿ ಮುನ್ನಡೆಯುತ್ತಿರುವ ಸಿನಿಮಾ ಭರ್ಜರಿಯಾಗಿಯೇ ತನ್ನ ವಿಜಯೋತ್ಸವವನ್ನು ಆಚರಿಸಿಕೊಂಡಿದೆ. ಮಂಗಳೂರಿನ ಪುರಭವನದಲ್ಲಿ ಗ್ರ್ಯಾಂಡ್ ಆಗಿ ವಿಜಯೋತ್ಸವ ನಡೆಯಿತು. ಕಾರ್ಯಕ್ರಮವನ್ನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ದಯಾನಂದ ಕತ್ತಲ್ಸರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಗಿರ್ಗಿಟ್ ಚಿತ್ರವು ಕುಟುಂಬ ಎಲ್ಲ ಸದಸ್ಯರು ಒಟ್ಟಿಗೆ ಕುಳಿತು ನೋಡುವ ಚಿತ್ರವಾಗಿದೆ. ಇತ್ತೀಚೆಗೆ ಬಂದ ಉತ್ತಮ ಹಾಸ್ಯ ಪ್ರಧಾನ ಚಿತ್ರವೂ ಆಗಿದೆ. ಚಿತ್ರ ಇನ್ನು 300 ದಿನಗಳನ್ನ ಪೂರೈಸಲಿ ಎಂದು ಶುಭ ಹಾರೈಸಿದ್ರು. 100ನೇ ದಿನೋತ್ಸವದ 100 ದಿನ ಕಡತ್ತದೆ 157 ದಿನ ಆಂಡ 157 ಯಾನ ಕಡೆ ಪಂಡು ನಲ್ಕನೆ ಒಂಜಿ 300 ದಿನವರೆ ಮುಟ್ಟೋಗಲ ಅತ್ತ 500 ದಿನವರೆ ಮುಟ್ಟೋಗಲ ಈ ಚಲನಚಿತ್ರ ನಡಪಡೆ ಪಣಪನಂಚುತ್ತನ ಅಂಗದೊಟ್ಟಿಗೆ ಇನಿತ ದಿನ ಮಾತ ಚಲನಚಿತ್ರ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಚಲನಚಿತ್ರ ರಂಗೋಡ ಬೆನ್ಪನಂಚುತ್ತ ನಟ ನಟಿಯರೆಡು ಯಾನೊಂಜಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಒಂಜಿ ಗುರುಕಾರ ಪಟ್ಟಣ ದೆತ್ತೊಂದು ಯಾನ್ ಈ ಪೊರ್ತುಡು. ಇನ್ನು ಚಿತ್ರದ ನಾಯಕ ನಟ ಹಾಗೂ ನಿರ್ದೇಶಕ ರೂಪೇಶ್ ಶೆಟ್ಟಿ ಮಾತನಾಡಿ, ಗಿರ್ಗಿಟ್ ಚಿತ್ರವು ಕೇವಲ ನನ್ನ ಒಬ್ಬನ ಪರಿಶ್ರಮದ ಫಲ ಅಲ್ಲ, ಚಿತ್ರದ ಹಿಂದೆ ಅನೇಕ ಜನರ ಸಹಾಯದ ಕೈಗಳು ಇವೆ. ಇನ್ನು ಈ ಸಿನಿಮಾವು ಇಷ್ಟು ಯಶಸ್ವಿಯಾಗಲು ಜನರ ಪ್ರೀತಿಯೇ ಕಾರಣ ಎಂದು ಸಂತಸ ವ್ಯಕ್ತಪಡಿಸಿದ್ರು. ಈ ಸಿನಿಮಾ ಬಂದ್ಬಿಟ್ಟು ನಾವು ಗಿರ್ಗಿಟ್ ಬಂಡ ಕೆಲವರು ರೂಪೇಶ್ನ ಸಿನಿಮಾ ಅಂದ್ರೆ ಬಟ್ ಡೆಫಿನೆಟ್ಲಿ ರೂಪೇಶ್ನ ಸಿನಿಮಾ ಅತ್ತೆ ಅವು ರೂಪೇಶ್ನ ಟೀಮದ ಸಿನಿಮಾ ಎಂಡಾನಾಗ ರೂಪೇಶ್ ಶೆಟ್ಟಿ ಅಂಡ್ ಟೀಮ್ ಉಂಡು. ಆ ಟೀಮ್ ಇಜ್ಜಿನ ರೂಪೇಶ್ ಉಪ್ಪರ ಸಾಧ್ಯನೇ ಇಜ್ಜಿ ಆ ಟೀಮ್ನ ಗುರುತಿ ಸಾವನಂಚಿನ ಒಂಜಿ ವೇದಿಕೆ ಅಂಚಾದೀನಿ ನಿಕ್ಲಿಗೆ ಬೋರ್ ಆಪುಣ ಎಂಟರ್ಟೈನ್ಮೆಂಟ್ ಆಪುಣ ಅವು ಸೆಕೆಂಡ್ರಿ ಆಂಡ ಬೆಂದಿನಕ್ಲೆ ನಿಕ್ಲಿನ ದುಂಬ ದಿಕ್ಕಡು ಗುರುತಿ ಸಾವನಂಚಿನ ಎಂಕಲ್ನ ಮಾಮಲ್ಲ ಒಂಜಿ ಜವಾಬ್ದಾರಿ ಐನ ಮಲ್ಪರ ಈ ವೇದಿಕೆ ನಿರ್ಮಾಣ ಮಾಡ. ಇನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗಣ್ಯರು ಚಿತ್ರತಂಡದ ಪರಿಶ್ರಮವನ್ನು ಶ್ಲಾಘಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ರೂಪೇಶ್ನ ಮಸ್ತ್ ವರ್ಷದ ಕನ ಒಂಜಿ ಮಲ್ಲ ಸಕ್ಸಸ್ ತಿಕ್ಕೊಡು ಮಸ್ತ್ ಪ್ರಯತ್ನ ಬತ್ತದು ಕಡೆಕ್ ತುಳುನಾಡತ್ತು ನಮ್ಮ ರಾಜ್ಯ ಪರ ದೇಶಲ್ಲ ಅಡಿಮೇಲ್ ಮಲ್ಪನಂಚಿನ ಒಂಜಿ ಮೈಲುಗಲ್ಲು ಪಾಡ್ದೇರು ಗಿರ್ಗಿಟ್ ತಂಡಗೂ ಶುಭಾಶಯ. ಫಸ್ಟ್ ಆಫ್ ಆಲ್ ಇಡೀ ಗಿರ್ಗಿಟ್ ತಂಡಗ ರೂಪೇಶ್ ಮಾತಾಡಿಗಳ ಈ ಒಂದು ಸಂದರ್ಭ ಕಂಗ್ರಾಚುಲೇಷನ್ ಪನ್ಪೆ ಆ್ಯಂಡ್ ತುಳುನಾಡು ಜನತೆಗಳ ಈ ಸಂದರ್ಭ ಥ್ಯಾಂಕ್ಸ್ ಪಂದ ಮಂಡ ಎಡ್ಡೆ ಸಿನಿಮಾ ಉಂಡ ಇನ್ನು ಗೆಂದವನೇಕ್ ಓವೆಂಜಿ ಕುಂದು ಕೊರತೆ ತೂವೊಂದು ಜನಕಲು ತೂದು ಥಿಯೇಟರ್ಗೆ ಗೆಂದಾದು ಕೊಡ್ತೇರು. ಸೊ ನನಾತ್ ಸಿನಿಮಾ ಓವೇ ಅದು ಪಡು ಐನು ಎಡ್ಡೆ ಸಿನಿಮಾ ಬತ್ತಿನ ದಯಮಲ್ತದ್ದು ಗೆಂದಾದು ಕೊರಲ ಈ ಮೂಲಕ ಏನದಲ್ಲ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಸರ್ವಧರ್ಮದ ಅಭಿಮಾನಿ ತುಳು ಬಾಂಧವ್ಯರು, ತುಳು ಅಭಿಮಾನಿ ದೇವಿಯರ ನಕಲು ಮಾತಿರ್ಲ ಈ ಪಿಕ್ಚರ್ ತೂತೇರು ಆಶೀರ್ವಾದ ಮಲ್ದೇರು ಮಸ್ತ್ ಖುಷಿ ಆವೊಂದುಂಡು. ನನ್ನ ದುಂಬುಗಳ ಬರ್ಪಿನಂಚಿನ ಪಿಕ್ಚರ್ಗೆ ಸದಾ ನಿಕಲ ಪ್ರೀತಿ ಆಶೀರ್ವಾದ ಏಪಲೊಪ್ಪಡು ನಮಸ್ಕಾರ. ರೂಪೇಶ್ಗೆ ಯಾನ್ ನಟ್ಟು ಏನ ಬಂಡ ನನ್ಲಾ ಶಕ್ತಿ ದಿಕ್ಕಾಡು ನನ್ಲಾ ಧೈರ್ಯ ದಿಕ್ಕಾಡು ಅಂಡ್ ಏರ್ ಮಾತ ಇನ್ವೆಸ್ಟ್ ಮಲ್ದಾರೆ ಅಗಲೇ ಮಲ್ಲ ಥ್ಯಾಂಕ್ಸ್ ದಯಪಂಡ ಇನಿ ತುಳು ಸಿನಿಮಾ ಮಲ್ಪರ ನನಾತ್ ಜನ ಬರೋದಿಲ್ಲ ಪಂಡ ಐಕ ನಿಗುಲ್ ಕಾರಣ. ಥ್ಯಾಂಕ್ ಯು. ಗಿರ್ಗಿಟ್ ಖಾಲಿ ಅವು ಒಂಜೆ ಮಾತ್ರ ಸಕ್ಸಸ್ ಆಯ್ಜಿ ಬೇತೆ ತುಳು ಇಂಡಸ್ಟ್ರಿನೇ ಮಿತ್ ಸಕ್ಸಸ್ ಆಪಿಲಕ ಮಲ್ತಿಂಡು ಅಂಚದೊಪ್ಪನಾಗ ಗಿರ್ಗಿಟ್ ರೂಪೇಶ್ನ ಇಡೀ ತಂಡಗೆ ಯಾನೆ ಮಸ್ತ್ ಥ್ಯಾಂಕ್ಸ್ ಪನ್ಪೆ. ಇಂಚೆನೆ ನೆಕ್ಸ್ಟ್ ಸರ್ಕಸ್ಲ ಸಕ್ಸಸ್ ಗ್ಯಾರಂಟಿ. ಗಾಡ್ ಬ್ಲೆಸ್ ರೂಪೇಶ್. ಇದೇ ವೇಳೆ ಗಿರ್ಗಿಟ್ ಟೀಮ್ನ ಮುಂದಿನ ನಿರೀಕ್ಷೆಯ ಚಿತ್ರದ ಟೈಟಲ್ ಸರ್ಕಸ್ ಅನ್ನು ಲಾಂಚ್ ಮಾಡಲಾಯಿತು. 2, 1 and there we go.
ಈ ವೇಳೆ ಗಿರ್ಗಿಟ್ ಚಿತ್ರತಂಡದಲ್ಲಿ ದುಡಿದ ಕಲಾವಿದರು, ತಂತ್ರಜ್ಞರು, ವಿತರಕರು, ಸಹ ಕಲಾವಿದರು, ನೃತ್ಯ ನಿರ್ದೇಶಕರು ಹೀಗೆ ಪ್ರತಿಯೊಂದು ವಿಭಾಗದಲ್ಲಿ ಕೆಲಸ ಮಾಡಿದ 250ಕ್ಕೂ ಅಧಿಕ ಮಂದಿಯನ್ನು ಸನ್ಮಾನಿಸಿ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಇದೇ ವೇಳೆ ನಡೆದ ಮನೋರಂಜನಾ ಕಾರ್ಯಕ್ರಮಗಳು ನೆರೆದಿದ್ದವರ ಮನಸೂರೆಗೊಂಡಿತು. ಏ ಹುಡುಗಿ ಯಾಕಿಂಗಾರ್ತಿ ಮಾತಲ್ಲೇ ಮಳ್ಳ ಮಾತಿ ವರಸಾದ್ರೂ ಹಿಂಗಾತಿ ಸಿಗಬಲ್ಲಿ ಕೈಗ ಊರೇ ಮುರುಕಡು ಕರ್ಫ್ಯೂ ಪಾಡಡು ಯಾನ್ ರೀಸನ್ ಕೊರಹೆ ಒಂದೇ ಕಾಪುಲ ನಿನ್ನ ಪಲಾಯನು ಹವೆ ಮಲ್ಪಂದೆ ಬುಡಾಯೆ ಯಾನು ಬೇಲೆಗೆ ಸೇರಿದಾಂಡು ನನ್ನ ಬೇಗೊಡೆ ಪುದುಕೆ ನೋಡು ಯಾರು ಪಾಡಿನ ಉರುಳುಗು ಬ್ರಹ್ಮೇಲ. ಕಾರ್ಯಕ್ರಮದಲ್ಲಿ ಗಣ್ಯರಾದ ಭೋಜರಾಜ್ ವಾಮಂಜೂರ್, ಅರ್ಜುನ್ ಕಾಪಿಕಾಡ್, ಪ್ರಕಾಶ್ ಪಾಂಡೇಶ್ವರ್, ಅನೂಪ್ ಸಾಗರ್, ಸದಾನಂದ ಶೆಟ್ಟಿ, ಮುಖೇಶ್ ಹೆಗ್ಡೆ, ವಿಸ್ಮಯ್ ವಿನಾಯಕ್, ಪ್ರಕಾಶ್ ತುಮಿನಾಡು, ರಾಜ್ಬಿ ಶೆಟ್ಟಿ ಸಹಿತ ಗಣ್ಯರ ಸಮೂಹವೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.